ಅದು ಸಮಾಜದ ಬಡವರ್ಗದ ಜನರ ಏಳಿಗೆಗಾಗಿ ನಿರಂತರ ಕೆಲಸ ಮಾಡುತ್ತಿರುವ ಸಂಘ. ಆ ಯುವಕ ಸಂಘ ಒಂದಲ್ಲ ಹತ್ತಾರು ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಬಡವರ್ಗದ ಜನರಲ್ಲಿ ಜನಮಾನಸವಾಗಿ ನಿಂತುಕೊಂಡಿದೆ. ಆ ಸಂಘ ಸುಮಾರು 12 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಪುಸ್ತಕ ವಿತರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಬನ್ನಿ ಹಾಗಾದ್ರೆ ಆ ಶಾಲೆ ಯಾವುದು, ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಆ ಪ್ರಮುಖ ಯುವಕ ಸಂಘ ಯಾವುದು, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವೆಲ್ಲವನ್ನ ನಾವು ನಿಮಗೆ ತಿಳಿಸ್ತೀವಿ ನೋಡಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ತಾವಾಯಿತು ತಮ್ಮ ಉದ್ಯಮವಾಯಿತು ಎಂಬಂತಿರುವ ಇಂದಿನ ಈ ಕಾಲಘಟ್ಟದಲ್ಲಿಯೂ ಬಡ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ವಹಿಸ್ತಾ ಇರುವುದು ನಿಜಕ್ಕೂ ಶ್ಲಾಘನೀಯ. ತಾವು ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟ ಕಷ್ಟಗಳನ್ನ ನೆನೆದು ಇಂದಿನ ಪೀಳಿಗೆಗೂ ತಾವು ಪಟ್ಟ ಕಷ್ಟಗಳು ಬರಬಾರದು ಎಂಬ ಉದ್ದೇಶವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬಂದಿರುವುದು ನಿಜಕ್ಕೂ ಪ್ರಶಂಸನೀಯ. ಇದು ಕುಂದಾಪುರದ ಉಪ್ಪಿನಕುದ್ರುವಿನಲ್ಲಿರುವ ಗ್ರಾಮೀಣ ಶಾಲೆ. ಈ ಶಾಲೆಯಲ್ಲಿ ಕಲಿತವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿದ್ದಾರೆ. ಹೀಗಾಗಿ ಈ ಶಾಲೆಗೆ ಸುಮಾರು ವರ್ಷಗಳ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಟ್ಟ ಹೆಗ್ಗಳಿಕೆಯಿದೆ. ಇದು ಕುಂದಾಪುರದ ಗ್ರಾಮೀಣ ಭಾಗವಾದ ಉಪ್ಪಿನಕುದ್ರುವಿನಲ್ಲಿರುವ ಏಕೈಕ ಸರ್ಕಾರಿ ಶಾಲೆಯಾಗಿದ್ದು, ಈ ಶಾಲೆಗೆ ದೂರದ ಊರಿನಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೆ ಬರುತ್ತಾರೆ. ಅದರಲ್ಲೂ ಬಡ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಿಕೆಗಾಗಿ ಆಗಮಿಸುತ್ತಾರೆ. ಆದರೆ ಶಾಲೆಗೆ ಆಗಮಿಸುವ ವಿದ್ಯಾರ್ಥಿಗಳು ತೀರಾ ಬಡತನದಲ್ಲಿದ್ದು ಪುಸ್ತಕ ಇನ್ನಿತರ ಸಮಸ್ಯೆಗಳಿಂದ ಒಳಗಾಗುತ್ತಿದ್ರು. ಈ ಬಡ ವಿದ್ಯಾರ್ಥಿಗಳನ್ನ ಸಮಾಜದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಿಸುವ ನಿಟ್ಟಿನಲ್ಲಿ ಉಪ್ಪಿನಕುದ್ರು ಯುವಕ ಮಂಡಲವೊಂದು ವಿದ್ಯಾರ್ಥಿ ವೇತನ ಹಾಗೂ ಪುಸ್ತಕ ವಿತರಣೆಯಂತಹ ಸಮಾಜಮುಖಿ ಕಾರ್ಯಗಳನ್ನು ನೆರವೇರಿಸಿ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. जय गणेश पाहि मां, जय गणेश रक्ष मां, जय गणेश पाहि मां, जय गणेश रक्ष मां. मुदाकरात् मोदकं सदा साधकं कलादरादं सकं विनाशिलोकरक्षकम् अनायकैकनायकं विनाशिते वदैत्यकं नताशुभाशुनाशकं नमामिदं विनायकं. जय गणेश पाहि मां, जय गणेश रक्ष मां, जय गणेश पाहि मां, जय गणेश रक्ष मां. ಎನ್ನುವುದರ ಮುಖಾಂತರ ಉದ್ಘಾಟನಾ ಸಮಾರಂಭವನ್ನು ಅತಿಥಿ ಗಣ್ಯರ ಜೊತೆಗೂಡಿ ನೆರವೇರಿಸ್ತಾ ಇದ್ದಾರೆ. ಮಾಲತಿ ಮುಖ್ಯೋಪಾಧ್ಯಾಯರು, ಗೋಪಾಲಕೃಷ್ಣ ಮುಖ್ಯೋಪಾಧ್ಯಾಯರು ಅತಿಥಿ ಗಣ್ಯರ ಜೊತೆಗೂಡಿ ಉದ್ಘಾಟನಾ ಸಮಾರಂಭ ನೆರವೇರ್ತಾ ಇದೆ. ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಉಪ್ಪಿನಕುದ್ರಿನಲ್ಲಿ 12 ವರ್ಷದಿಂದ ಈ ಕಾರ್ಯಕ್ರಮ ಯಾವುದೇ ಒಂದು ಆಡಂಬರವಿಲ್ಲದೆ ಚಿಕ್ಕದಾಗಿ ಚೊಕ್ಕಟದಾಗಿ ಶಿಸ್ತಿನಿಂದ ಇಡೀ ಗ್ರಾಮದ ಮಕ್ಕಳು ಕೂತ್ಕೊಂಡು ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಎಷ್ಟೆಷ್ಟೋ ಕಾರ್ಯಗಳನ್ನು ನಾವು ಮುಂಬೈಯಲ್ಲಿಯೂ ಹಾಗೂ ಊರಿನಲ್ಲಿಯೂ ಮಾಡ್ತೇವೆ. ಆದರೆ ಅತ್ಯಂತ ನನಗೆ ಖುಷಿ ಕೊಟ್ಟಂತಹ ಕೆಲಸ ನನ್ನ ಗ್ರಾಮದ ಈ ಪುಸ್ತಕ ವಿತರಣೆ ಹಾಗೂ ವಿದ್ಯಾರ್ಥಿ ವೇತನ. ಉಪ್ಪಿನಕುದ್ರು ಗ್ರಾಮದ ಯಾವುದಾದ್ರೂ ಒಂದು ಮಕ್ಕಳು ISC ಆಗಬೇಕು ಅಂಥೇಳಿ
ನಿಜವಾಗ್ಲೂ ಅಂತಹ ಯಾವುದೇ ಮಕ್ಕಳು ಮುಂದೆ ಬಂದರೂ ಕೂಡ ಅವರಿಗೆ ನನ್ನ ತುಂಬ ಹೃದಯದ ಸಹಕಾರವನ್ನು ನಾನು ನೀಡಬಯಸ್ತೇನೆ. ಭವಿಷ್ಯದ ಬಗ್ಗೆ ನಿಜವಾಗ್ಲೂ ಅವ್ರ ಹತ್ರ ಚರ್ಚೆ ಮಾಡಿ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ನಾವಿಲ್ಲಿ ಪುಸ್ತಕ ವಿತರಣೆ ಮಾಡೋದು ಅಥವಾ ಸ್ಕಾಲರ್ಶಿಪ್ ಕೊಡುವುದು ಖಾಲಿ ನಿಮಗೆ 10, 12 ಅಥವಾ 15 ಕ್ಲಾಸ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೋ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕಲ್ಲ. ಇದರಿಂದ ನೀವು ಒಳ್ಳೆಯದಾಗಬೇಕು, ನಿಮ್ಮ ಭವಿಷ್ಯ ಉಜ್ವಲವಾಗಬೇಕು ಅನ್ನುವಂಥ ಒಂದೇ ಒಂದು ಮನೋಭಾವನೆಯಿಂದ ಹಾಗೂ ನಾವು ಬಿಟ್ಟಂತಹ ಆ ದಿನಗಳ ಕಷ್ಟದ ಪ್ರಯುಕ್ತ ಇಂದು ನನ್ನ ಗ್ರಾಮಕ್ಕೆ ನನ್ನಿಂದ ಆದಷ್ಟು ಸಣ್ಣ ಪುಟ್ಟ ಸಹಾಯವನ್ನು ನೀಡ್ತಾ ಇದ್ದೇನೆ. ಈ 12 ವರ್ಷಗಳ ಹಿಂದಿನಿಂದ ನಾನು ಪ್ರತಿ ವರ್ಷ ಹೇಳ್ತಾ ಇದ್ದೇನೆ, SLCಯಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಬೇಕು, ಉಪ್ಪಿನಕುದುರು ಗ್ರಾಮಕ್ಕೆ ಒಂದು ಹೆಸರು ತರಬೇಕು. SLCಯಲ್ಲಿ ಕಲಿಸಿಕೊಟ್ಟಂತಹ ಎಲ್ಲ ಟೀಚರ್ಸಿಗೂ ಕೂಡ 5,000 ರೂಪಾಯಿ ಪ್ರತಿಯೊಂದು ಟೀಚರ್ಗೂ ನನ್ನ ಲೆಕ್ಕದಲ್ಲಿ ಅನುದಾನ ನೀಡ್ತೇನೆ. ಮಕ್ಕಳನ್ನು ಪಾಸ್ ಆಗುವ ಒಂದು ವ್ಯವಸ್ಥೆಯನ್ನು ನೀವು ಮಾಡಿ, ಯಾವುದೇ ಒಂದು ಮಕ್ಕಳು ಫೇಲ್ ಆಗಬಾರ್ದು. ಯಾಕಂದ್ರೆ ಒಂದು 25-30 ಮಕ್ಕಳು ಇರ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು. ಒಂದು ವೇಳೆ ಅಂತಹ ಡಲ್ ಮಕ್ಕಳು ಇದ್ದಿದ್ರೆ ಅವರಿಗೊಂದು ಸ್ಪೆಷಲ್ ಕ್ಲಾಸ್ ತಗೊಂಡು ಅದರ ಬಗ್ಗೆ ನೀವು ಟೀಚಿಂಗ್ ಮಾಡಿ. ಅದಕ್ಕಾಗಿ ನನ್ನಿಂದ ಯಾವುದೇ ರೀತಿಯ ಸಹಕಾರ ಬೇಕಾದರೂ ನಾನು ನೀಡಬಯಸ್ತೇನೆ. ಸತತ 12 ವರ್ಷದಿಂದ ಸುರೇಶ್ ಕಾಂಚನ್ರವರ ಏನೊಂದು ಕನಸಿದೆ, ತನ್ನೂರಿಗೆ ಶಿಕ್ಷಣಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರ ಕೊಡುಗೆ ಇದೆ. ಆದರೂ ಬಹುಮುಖ್ಯವಾಗಿ ಶಿಕ್ಷಣಕ್ಕೆ ನನ್ನಿಂದ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ 12 ವರ್ಷದ ಹಿಂದೆ ಏನು ಮನಸ್ಸಿ ಬಂದಿದೆ ಅದನ್ನು ಕಾರ್ಯರೂಪ ತಂದಿದ್ದರು. ಅದು ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ. ಆವಾಗ ಕೆಳಗಡೆ ಕೂತಾಗ ಒಂದು ಮಾತು ಹೇಳಿದರು, 12 ವರ್ಷದಿಂದ ಫಸ್ಟ್ ಕೊಡುವ ಮಕ್ಕಳು ಇವತ್ತು ಯಾವುದೋ ಕೆಲಸದಲ್ಲಿ ಇರಬಹುದು ಅಂತ. ಖಂಡಿತ 12 ವರ್ಷ ಅಂತ ಹೇಳಿದ್ರೆ ಅದು ಸುದೀರ್ಘವಾದ ಒಂದು ವರ್ಷ. ಅದಕ್ಕೆ ಸಹಭಾಗಿಯಾಗಿ ಯುವಕ ಮಂಡಲ ಈ ಕೆಲಸವನ್ನು ಮಾಡಿಕೊಂಡಿದೆ. ಯಾರಿಗೆ ಹಣ ಇದ್ದಾಕ್ಷಣ ಕೊಡಬೇಕು ಅಂತ ಮನಸ್ಸಿರುವುದಿಲ್ಲ, ತಮ್ಮಲ್ಲಿರುವ ಹಣ ಇನ್ನೂ ಕೂಡಿಸುವಂಥ ಮನಸ್ಸಿರುವಂಥದ್ದು. ಸ್ವಲ್ಪ ಆದರೂ ದಾನ ರೂಪದಲ್ಲಿ ಹೋದರೆ ಅದರಲ್ಲಿ ತೃಪ್ತಿ ಇರ್ತದೆ. ನಾವು ಯಾರಿಗಾದರೂ ಒಂದು ಸಹಾಯ ಮಾಡಿದರೆ ಆ ಧನ್ಯತಾ ಭಾವ ಅವ್ರ ಕಣ್ಣಿನಿಂದ ನಮ್ಗೆ ಬಂತಂದರೆ ಅದಕ್ಕಿಂತ ದೊಡ್ಡ ಬಹುಮಾನ ಇರಲಿಕ್ಕಿಲ್ಲ. ಆ ಭಾವನೆಯನ್ನು, ಆ ಭಾವಗಳನ್ನು ನಮ್ಮ ಕಾಂಚನರು ಕಂಡುಕೊಂಡಿದ್ದರು. ಜಿ ಶಂಕರ್ ಸರ್ ಅವರು 11 ವರ್ಷ ನಮ್ಮ ಊರಿಗೆ ಬಂದಿದ್ದರು. ಈ ವರ್ಷ ಬೇರೆ ಕಾರ್ಯಕ್ರಮ ಇರುವುದರಿಂದ ಅವರು ಬರಲಿಕ್ಕಾಗಲಿಲ್ಲ ಅಂತ ಹೇಳಿದರು. ಅವರ ಮಾರ್ಗದರ್ಶನದಲ್ಲಿ ಸುರೇಶ್ ಕಾಂಚನ್ರ ಈ ಪರಿಶ್ರಮ, ಈ ಕಾರ್ಯಕ್ರಮ ನಡೀತಾ ಇದೆ. ನನಗೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮೂರು ಉಪ್ಪಿನಕುದುರು ಯುವಕ ಮಂಡಲ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿ ವೇತನ ಹಾಗೂ ಪುಸ್ತಕ ವಿತರಣೆ ಮಾಡುತ್ತಾ ಬಂದಿದ್ದಾರೆ. ಇವರ ಇನ್ನಷ್ಟು ಸಾಧನೆಗಳ ಕುರಿತು ವಿವರಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮುಂಬೈಯಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಿದ್ದರೂ ನಮ್ಮ ಗ್ರಾಮದಲ್ಲಿ ನಾವು ಮಾಡುತ್ತಿರುವ ಕಾರ್ಯ ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡುವ ವಿಚಾರ ಎಂದರು. ನಾನು ಕಂಡ ಕಷ್ಟದ ದಿನಗಳನ್ನ ನೆನೆದುಕೊಂಡು ಇಂದಿನ ಪೀಳಿಗೆಯ ಮಕ್ಕಳು ಶಿಕ್ಷಣದ ವಿಚಾರವಾಗಿ ಕಷ್ಟಕರ ಜೀವನ ನಡೆಸುವುದು ಬೇಡ ಎಂಬ ವಿಚಾರವಾಗಿ ಇಂತಹ ಸಮಾಜಮುಖಿ ಕಾಯಕಕ್ಕೆ ಇಳಿದಿದ್ದೇವೆ ಎಂದರು. ಹುಟ್ಟಿದಂಥ ಊರು ಉಪ್ಪಿನಕುದುರು ಅಂತ. ಈ ಶಾಲೆಯಲ್ಲಿ ನಾನು ಓದ್ತಾ ಇದ್ದೆ ಚಿಕ್ಕವನಿದ್ದಾಗ. ಸುಮಾರು 7ನೇ ತರಗತಿ ತನಕ ಆಗ ಇಲ್ಲಿ ಶಾಲೆ ಇತ್ತು. ನಾನು ಇಲ್ಲಿ 7ನೇ ತರಗತಿ ತನಕ ಓದಿ
ಕುಂದಾಪುರದಲ್ಲಿ 8-9 ಮಾಡಿದೆ. ಆದರೆ ನನ್ನ ಈ ಉದ್ದೇಶ ಅಂತಂದರೆ, ನಾವು ಶಾಲೆಗೆ ಹೋಗುವಾಗ ಒಂದು ಪುಸ್ತಕ ತಗೊಳ್ಳುವಷ್ಟು ಕೂಡ ನಮ್ಮ ಹತ್ರ ಕೆಪಾಸಿಟಿ ಇರಲಿಲ್ಲ. ತುಂಬ ಕಷ್ಟ ಇತ್ತು ಆಗಿನ ಸಮಯದಲ್ಲಿ. ಅದನ್ನೆಲ್ಲ ನೋಡುವಾಗ ಇಂದಿನ ನನ್ನ ಈ ಗ್ರಾಮದ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ತೊಂದರೆ ಆಗಬಾರ್ದು. ಯಾಕಂದರೆ ಆ ಕಷ್ಟವನ್ನು ನಾನು ನೋಡಿದ ಕಾರಣ ಅವರು ಆ ಕಷ್ಟವನ್ನು ನೋಡಬಾರ್ದು. ನನ್ನಿಂದ ಆದಷ್ಟು ಈ ಗ್ರಾಮಕ್ಕೆ ಸಣ್ಣ ಮಟ್ಟದಲ್ಲಿ ಒಂದು ಸಹಾಯ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಶಾಲೆಯ ಕಂಪೌಂಡ್ ಇರ್ಬೋದು, ಗೋಡೆ ಇರ್ಬೋದು, ಶಾಲೆಯ ಕ್ಲಾಸ್ ರೂಮ್ ಇರ್ಬೋದು, ಪ್ರತಿಯೊಂದೂ ಕೂಡ ಸಣ್ಣ ಪುಟ್ಟ ನನ್ನಿಂದ ಆದಷ್ಟು ನೆರವನ್ನು ನೀಡಿದ್ದೇನೆ. ಅದೇ ರೀತಿ 1ನೇ ತರಗತಿಯಿಂದ 10ನೇ ತರಗತಿಯ ತನಕ ಮಕ್ಕಳಿಗೆ ಪ್ರತಿ ವರ್ಷ, ಈಗ 12 ವರ್ಷದಿಂದ ಪುಸ್ತಕ ವಿತರಣೆ, 1 ವರ್ಷಕ್ಕೆ ಬೇಕಾಗುವಷ್ಟು ಪುಸ್ತಕಗಳನ್ನು ಹಾಗೂ ಪಠ್ಯಪುಸ್ತಕಗಳನ್ನು, ನೋಟ್ಬುಕ್ಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದೇವೆ. ಸುಮಾರು ನಾವು ಸ್ಟಾರ್ಟ್ ಮಾಡುವಾಗ ಸುಮಾರು 400-425 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾಯಿದ್ರು. ಈಗ ಕನ್ನಡ ಮೀಡಿಯಮಿನಿಂದ ಜನಗಳು ಕಡಿಮೆ ಆಗ್ತಿರೋದ್ರಿಂದ ಶಾಯದ್ ಈಗ 250-300 ಸಮಥಿಂಗಿನ ಮಕ್ಕಳಿದ್ದಾರೆ. ಅಂತೂ ಇದ್ದಂಥ ಪ್ರತಿ ಆ ಸಮಾಜ ಈ ಸಮಾಜ ಅಂತ ನೋಡದೆ ಎಲ್ಲ ಸಮಾಜದ ಮಕ್ಕಳಿಗೂ ಕೂಡ ಈ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿಗೆ ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ದೇನೆ. ಹಾಗೂ 10th ಪಾಸಾಗಿ ಹೋದಂಥ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ 12 ವರ್ಷದಿಂದ ಪುಸ್ತಕ ವಿತರಣೆ ಹಾಗೂ ಸ್ಕಾಲರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದೇವೆ. ಅಂತೂ ನನಗೆ ತೃಪ್ತಿ ಇದೆ. ಯಾಕಂದರೆ ನಾನು ಒಂದೊಂದು ಪುಸ್ತಕಕ್ಕಾಗಿ ಪಡುತ್ತಿರುವಂತಹ ಕಷ್ಟ ಇಂದು ನಮ್ಮ ಈ ಊರಿನ ನನ್ನ ಗ್ರಾಮದ ಮಕ್ಕಳಿಗೆ ಇಲ್ಲ ಅನ್ನುವಂಥ ಭಾವನೆ. ಅಂತೂ ಇದಕ್ಕೆಲ್ಲರೂ ಕೂಡ ನನ್ನ ಗ್ರಾಮದವರು ಕೈ ಜೋಡಿಸಿದ್ದಾರೆ. ಯುವಕ ಮಂಡಲ ಇರ್ಬೋದು, ಹಾಗೂ ರಾಜೇಶ್ ಕಾರಂತರು ಇರ್ಬೋದು, ನಮ್ಮ ಇಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಿಲ್ಲವರು ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಚಂದ್ರ ಇರ್ಬೋದು, ಕಾರಂತರು ರಮೇಶ್ ಕಾರಂತರು ಎಲ್ಲರೂ ನನ್ನೊಂದಿಗೆ ಕೈ ಜೋಡಿಸಿದ್ದಾರೆ. ಅಂತೂ ನನ್ನ ಬೆನ್ನೆಲುಬಾಗಿ ಅವರೆಲ್ಲರೂ, ಈ ಹುಡುಗರೆಲ್ಲ ಸಹಾಯ ಮಾಡ್ತಾ ಇರುವ ಕಾರಣ ಇಂದು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಅವಕಾಶ ಶ್ರೀ ನನ್ನ ಕುಲದೇವಿ ಮಹಿಷಮರ್ದಿನಿ ಕರುಣಿಸಿದ್ದಾಳೆ. ಅಂತೂ ನನ್ನ ಗ್ರಾಮದ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಗೋಪಾಲಕೃಷ್ಣ ಟೆಂಪಲ್ನಲ್ಲೂ ಕೂಡ ಪ್ರತಿ ವರ್ಷ ಉತ್ಸವ ನಡೀತಾ ಇರ್ತದೆ. ಅದಕ್ಕೂ ಕೂಡ ನಾನು ಬಂದು ನನ್ನಿಂದ ಆದಷ್ಟು ಸಹಾಯ ಮಾಡ್ತೇನೆ. ಹಾಗೂ ಈಗ ಒಂದು ಸಣ್ಣ ಟೆಂಪಲ್ ಆಗ್ತಾಯಿದೆ, ಬೊಬ್ಬರಿಯ ನಮ್ಮ ಗ್ರಾಮ ದೇವತೆ, ಅದು ಕೂಡ ಹೊಸದಾಗಿ ರಾಜೇಶ್ ಕಾರಂತರ ಹಾಗೂ ರಾಧಾಕೃಷ್ಣ ನೇತೃತ್ವದಲ್ಲಿ ನಡೀತದೆ. ಅದಕ್ಕೂ ಕೂಡ ನನ್ನಿಂದ ಸಣ್ಣ ಪುಟ್ಟ ಸಹಾಯ ಮಾಡಿದ್ದೇನೆ. ಅಂತೂ ಈ ನನ್ನ ಗ್ರಾಮಕ್ಕೆ ಯಾವುದೇ ರೀತಿಯ ಸಹಾಯ ಸಹಕಾರ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅಂತೂ ಈ ಮಕ್ಕಳು ಇಂದು ಕಲಿಯುತ್ತಿರುವಂಥ ಮಕ್ಕಳಿಗೆ ಯಾವುದೇ ತೊಂದರೆ ತಾಪತ್ರೆ ಆಗಬಾರ್ದು. ಅವರು ಒಳ್ಳೆ ರೀತಿಯಲ್ಲಿ ಕಲಿತು ಬುದ್ಧಿವಂತರಾಗಬೇಕು. ಈ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು, ಈ ಶಾಲೆಗೆ ಒಂದು ಹೆಸರನ್ನು ತರಬೇಕಂತ ನನ್ನ ಭಾವನೆ. ಅದಕ್ಕಾಗಿ ಈ ಒಂದು ಸಣ್ಣ ಕಾರ್ಯವನ್ನು ನಾನು ಪ್ರತಿ ವರ್ಷ 12 ವರ್ಷದ ನೆರವೇರಿಸ್ತಾ ಇದ್ದೇನೆ. ವಿಧಾನಸಭಾ ಕ್ಷೇತ್ರ ಬೈಂದೂರು ಶಾಸಕರಾದ ಶ್ರೀ BM ಸುಕುಮಾರ ಶೆಟ್ಟಿ ಮಾತನಾಡಿ, ಕೆಲವೊಂದು ಉದ್ಯಮಿಗಳು ದೂರಕ್ಕೆ ಹೋದ ಬಳಿಕ ತಮ್ಮ ಊರನ್ನೇ ಮರೆತು ಬಿಡುವ ಪ್ರಮೇಯಗಳು ಬಂದು ಬಿಡುತ್ತವೆ. ಆದರೆ ಶ್ರೀ ಸುರೇಶ್ ಆರ್ ಕಾಂಚನ್ ಅವರು ತಮ್ಮ ಊರನ್ನ ಹಾಗೂ ಊರಿನ ಜನರನ್ನ ನೆನಪಿಸಿಕೊಂಡು ಅತ್ಯದ್ಭುತವಾದ ಕಾಯಕಕ್ಕೆ ಕೈ ಜೋಡಿಸಿದ್ದಾರೆ. ಇವರ ಉದ್ಯಮ ಹಾಗೂ ಸಮಾಜಮುಖಿ ಕಾರ್ಯಗಳಿಂದ ಇವರಿಗೆ ಇನ್ನಷ್ಟು ಯಶಸ್ಸು ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು. ಸುರೇಶ್ ಕಾಂಚನ್ ಅವರು ತನ್ನ ಕರ್ಮಭೂಮಿಯಾದ ಬೊಂಬೆಯಲ್ಲಿ ಹಲವಾರು ವರ್ಷಗಳಿಂದ ತನ್ನ ಉದ್ಯಮವನ್ನು ಬೆಳೆಸಿಕೊಂಡು ಬರುತ್ತಾ, ವರ್ಷದಲ್ಲಿ ತನ್ನ ಮಾಡಿದ ಕೆಲವು ಸಂಪಾದನೆಯನ್ನು ತನ್ನ ಊರ ಜನರಿಗೆ ಹಂಚಬೇಕು, ತನ್ನ ಊರ ಜನ ವಿದ್ಯಾವಂತರನ್ನಾಗಿ ಮಾಡುವಂಥ ಒಂದು ದೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸಮಾಜದ ಕಟ್ಟ ಕಡೆಯ ಮಗು ವಿದ್ಯಾವಂತರಾದರೆ ಮಾತ್ರ ದೇಶ ಬದಲಾವಣೆ ಆಗುತ್ತೆ ಎನ್ನುವ ಒಂದು ಇದರಲ್ಲಿ ಸುರೇಶ್ ಕಾಂಚನ್ರು ತನ್ನ ಈ ಪ್ರಯತ್ನವನ್ನು ತೊಡಗಿದ್ದಾರೆ. ಈ ಪ್ರಯತ್ನಕ್ಕೆ ಶುಭವಾಗಿದೆ. ಉಪ್ಪಿನಕುದ್ರು ಗ್ರಾಮ ಅಂದರೆ ಭಾಳಷ್ಟು ದೊಡ್ಡವರಿರುವಂಥ ಒಂದು ಗ್ರಾಮ. ಈ ಉಪ್ಪಿನಕುದ್ರು ಗ್ರಾಮವನ್ನು ಇವರೆಲ್ಲ ದತ್ತು ತಗೊಂಡು ಇಲ್ಲಿಯ ಮಕ್ಕಳಿಗೆ ಎಲ್ಲ ಮೆಡಿಕಲ್ ಕಾಲೇಜಿಗೆ ಹೋಗೋವರೆಗೂ ವಿದ್ಯಾಭ್ಯಾಸ ಮಾಡುವಂಥ ಶಕ್ತಿ ಇರುವಂಥ ಮಹಾನ್ ಶಕ್ತಿವಂತರು ಈ ಗ್ರಾಮದಲ್ಲಿದ್ದಾರೆ. ಇದೇ ಸಂದರ್ಭ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ನೂತನ ಶಾಸಕರಾಗಿ ಆಯ್ಕೆಯಾದ ಶ್ರೀ BM ಸುಕುಮಾರ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು.
ಹಾಗೂ 2018ನೇ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ನಮ್ಮೂರಿನ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ BM ಸುಕುಮಾರ್ ಶೆಟ್ಟಿ ಬೈಂದೂರು ಶಾಸಕರು ಇವರಿಗೆ ಅಭಿನಂದನಾ ಕಾರ್ಯಕ್ರಮ ನೆರವೇರ್ತಾ ಇದೆ ನಮ್ಮ ಈ ವೇದಿಕೆಯಲ್ಲಿ. ಉಪ್ಪಿನಕುದ್ರು ಯುವಕ ಮಂಡಲ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿ ವೇತನ ಹಾಗೂ ಪುಸ್ತಕ ವಿತರಣೆ ಮಾಡುತ್ತಾ ಬಂದಿದ್ದಾರೆ. ಇವರ ಇನ್ನಷ್ಟು ಸಾಧನೆಗಳ ಕುರಿತು ವಿವರಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ವಿರಾಮದ ಬಳಿಕ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಉಪ್ಪಿನಕುದ್ರು ಯುವಕ ಮಂಡಲ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿ ವೇತನ ಹಾಗೂ ಪುಸ್ತಕ ವಿತರಣೆ ಮಾಡುತ್ತಾ ಬಂದಿದ್ದು, ಈ ಬಾರಿ 12ನೇ ವರ್ಷವೂ ಕೂಡ 100ಕ್ಕೂ ಅಧಿಕ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಯುವಕ ಮಂಡಲ ಉಪ್ಪಿನಕುದ್ರು ಇವರ ಆಶ್ರಯದಲ್ಲಿ 12ನೇ ವರ್ಷದ ವಿದ್ಯಾರ್ಥಿ ವೇತನ ಹಾಗೂ ಪುಸ್ತಕ ವಿತರಣೆ ಸಮಾರಂಭ ನಡೆಯಿತು. ಪುಸ್ತಕ ವಿತರಣಾ ಸಮಾರಂಭವನ್ನು ಸಾಂಕೇತಿಕವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಯಶಸ್ಸಾಗಲಿ ಎನ್ನುವುದಾಗಿ ಕೊಟ್ಟಿರ್ತಕ್ಕಂಥ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರನ್ನ ಬೀಳ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸತತ 12 ವರ್ಷಗಳಿಂದ ಹುಟ್ಟೂರಿನ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಸಮಾರಂಭ ಮತ್ತು ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಸಾಕಷ್ಟು ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮ ಪ್ರಥಮ ಹಾಗೂ ದ್ವಿತೀಯ ಬಂದ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅವರಿಗೆ ಸನ್ಮಾನ ಕಾರ್ಯಕ್ರಮವಿದೆ. ಈ ಬಾರಿ 10ನೇ ತರಗತಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಸಲದ SSLC ಪರೀಕ್ಷೆಯಲ್ಲಿ ನಮ್ಮ ಊರಿನಿಂದ ಪ್ರಥಮ ಆಗೋದುಗೊಳ್ತಾ ಇದ್ದೀವಿ. ಗೋಪಾಲ್ ಪೂಜಾರಿ ಹಾಗೂ ಗುಲಾಬಿಯವರ ಮಗನಾದ ಪ್ರವೀಣ್ ಈ ಸಲದ SSLC ಪರೀಕ್ಷೆಯಲ್ಲಿ 625ಕ್ಕೆ 607 ಅಂಕಗಳನ್ನು ಪಡೆದು 97% ಅನ್ನು ಮಾಡಿರ್ತಾನೆ. ಅದೇ ರೀತಿಯಲ್ಲಿ ಶರತ್ ಇವರು ಶೇಖರ್ ದೇವಾಡಿಗೆ ಮತ್ತು ಲಲಿತ್ ಅವರ ಮಗನಾಗಿದ್ದು 625ಕ್ಕೆ 548 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನಿಯಾಗಿ ನಮ್ಮ ಶಾಲೆಯನ್ನು ಆಯ್ಕೆಯಾಗಿದ್ದಾರೆ. ಇವರಿಗೂ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳು ಅಭಿನಂದಿಸಬೇಕು. ಇವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿರುವಂತಹ ಎಲ್ಲಾ ಗಣ್ಯರಿಗೂ ಒಂದು ಅದ್ಭುತವಾದ ಕ್ಷಣ. ಹುಟ್ಟೂರಿನಲ್ಲೇ ಸನ್ಮಾನವನ್ನು ಪಡೆಯುವಂತಹ ಶರತ್, ಶಶಾಂಕ್, ಶ್ರೇಯಸ್, ಸುಬ್ರಹ್ಮಣ್ಯ, ಸುಶಾಂತ್, ಆಶ್ರಿತಾ, ನಿವೇದಿತಾ, ಪವಿತ್ರ,
ರಕ್ಷಿತಾ ಡಾಕ್ಟರ್ ಆಫ್ ಮಂಜುನಾಥ್, ರಕ್ಷಿತಾ ಡಾಕ್ಟರ್ ಆಫ್ ಶೇಖರ್, ರಶ್ಮಿತಾ, ಸುಚೇತಾ, ವಿಜೇತಾ ಮತ್ತು ಆಕಾಶ್. ನಿಜವಾಗಿ ಇದೊಂದು ಮಹಾನ್ ಕೆಲಸ. ಈ 5 ಲಕ್ಷ ರೂಪಾಯಿಗಳನ್ನ ಈ ಒಂದು ಮಕ್ಕಳಿಗಾಗಿ ದತ್ತಿ ನಿಧಿಯನ್ನು ಸ್ಥಾಪಿಸಿ ಪ್ರತಿ ವರ್ಷವೂ ಕೂಡ ಮಕ್ಕಳ ಒಂದು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ವೇತನ ಎನ್ನುವಂತಹದ್ದು ಈ ನಮ್ಮ ಒಂದು ಹೈಸ್ಕೂಲ್ನಿಂದ ಕಾಲೇಜ್ ವಿದ್ಯಾಭ್ಯಾಸಕ್ಕೆ ತೆರಳುತ್ತಿರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯ. ಹಾಗೆ 2ನೇ ತರಗತಿ ವಿದ್ಯಾರ್ಥಿಗಳು ವಂಶಿಕಾ, ಶ್ರೀಶಾ, ಸಾಕೇತ್, ನವ್ಯಶ್ರೀ, ರಾಘವೇಂದ್ರ. ಮೂರನೇ ತರಗತಿ ಧನುಷ್, ನಿಕ್ಷಿತಾ, ಭುವನ, ದೀಕ್ಷಿತ್. ಮುಂದಿನ ಕಾರ್ಯ 5ನೇ ತರಗತಿ ವಿದ್ಯಾರ್ಥಿಗಳು ಮುಂದಿನ ಕಾರ್ಯಕ್ರಮ ಹಾಗೆ 7ನೇ ತರಗತಿ ವಿದ್ಯಾರ್ಥಿಗಳು ದೀಶಾ, ಮಾನ್ಯ, ಸುಚಿತ್ರ, ಕೀರ್ತನ, ಅನನ್ಯ. ಕಾರ್ಯಕ್ರಮದ ಅಂತಿಮ ಘಟ್ಟ 8ನೇ ತರಗತಿ ನಿಖಿತಾ, ಆದಿತ್ಯ. ವೇದಿಕೆಯ ಮೇಲ್ಭಾಗಕ್ಕೆ ಬಂದು ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಆರ್ ಕಾಂಚನ್ ಅವರಿಂದ ಒಂದು ಪುಷ್ಪವನ್ನು ಸ್ವೀಕರಿಸುತ್ತಾ ಕೇಳಿಕೊಳ್ತಾ ಇದೆ. ಋತಿಕ್, ಕಾರ್ತಿಕ್ ಮತ್ತು ಮನೀಶ್ ಇವರು ವೇದಿಕೆ ಮೇಲ್ಭಾಗ ಬರಬೇಕು. ಋತಿಕ್, ಕಾರ್ತಿಕ್ ಮತ್ತು ಮನೀಶ್, ಪ್ರಕಾಶ್, ಪ್ರಮೋದ್ ಮತ್ತು ಶ್ರೀಪಾದ. ಸುದೀಪ್, ಸುದೀಪ್ ಮತ್ತು ಸುಹಾಸ್. ಸುದೀಪ್ ಮತ್ತು ಸುಹಾಸ್. ಸುಮುಖ್, ವಿಶ್ವನಾಥ್, ಯಶವಂತ್. ಸುಮುಖ್, ವಿಶ್ವನಾಥ್, ಯಶವಂತ್. ಅಕ್ಷತಾ, ದೀಕ್ಷಿತಾ, ಧನಲಕ್ಷ್ಮಿ. ಅಕ್ಷತಾ, ದೀಕ್ಷಿತಾ ಮತ್ತು ಧನಲಕ್ಷ್ಮಿ. ಪ್ರಮೋದಿನಿ, ದಿವ್ಯಶ್ರೀ, ಕಾವ್ಯ ಮತ್ತು ಪ್ರಮೋದಿನಿ. ಶ್ರೀಲಕ್ಷ್ಮಿ ಮತ್ತು ಸ್ಫೂರ್ತಿ. ಶ್ರೀಲಕ್ಷ್ಮಿ ಮತ್ತು ಸ್ಫೂರ್ತಿ.
ನಮ್ಮ ಅಧ್ಯಕ್ಷರಾದಂತಹ ಶ್ರೀಧರ್ ಇವರು ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರೆ. ಅತ್ಯಂತ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಿಸಿ ಅಂತ ಗಣ್ಯರಿಗೂ ಹಾಗೂ ಸುರೇಶ್ ಕಾಂಚನ್ ಸರ್ ಅವ್ರು ಏನಿದಾರಲ್ಲ ಅವ್ರು ಮಾತಾಡ್ತಕ್ಕಂತ ಮತ್ತೆ ಅವರು ನಿಮ್ಮ ಈ ಊರಿನ ಮೇಲೆ ತೋರ್ತಕ್ಕಂತ ಕಾಳಜಿ ನನಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ಏನ್ ನೆನಪಾಯ್ತಪ್ಪ ಅಂದ್ರೆ ವಿವೇಕಾನಂದರು ನೆನಪಾದ್ರೆ ನನಗೆ. ಅವರು ವಿವೇಕಾನಂದರು ಸಹಿತ ನನ್ನ ದೇಶ ನನ್ನ ಜನ ಅಂತ ಹೇಳಿ ಹೇಳಿದ್ರು. ಹಾಗೆ ಸುರೇಶ್ ಸರ್ ಅವರು ನೋಡ್ತಾ ಇದ್ರೆ ಮತ್ತೆ ಅದೇ ರೀತಿಯ ಈ ಊರನ್ನ ಅವ್ರು ಎಷ್ಟು ಪ್ರೀತಿಸ್ತಾರೆ ಮತ್ತೆ ಈ ನೆಲನ ಎಷ್ಟು ಅವರು ಹಚ್ಕೊಂಡಿದ್ದಾರೆ ಅಂತ. ಅವರು ಬೇರೆ ರಾಜ್ಯದಲ್ಲಿ ಇದ್ರು ಸಹಿತ ಕರ್ನಾಟಕದಲ್ಲಿ ಅದು ಉಪ್ಪಿನಕುದ್ರ ಗ್ರಾಮವನ್ನು ಅವ್ರು ಮರ್ತಿಲ್ಲಲ್ಲ. ಇದಕ್ಕೆ ನಾವು ಅವ್ರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳ್ಬೇಕು. ನೋಡಿ, ಇಂಥ ಜನ ಎಲ್ಲೋ ಅಪರೂಪ ಅಂತವ್ರು ಈ ಊರಿಗೆ ಈ ಊರಿನ ಶಾಲೆ ಮಕ್ಕಳಿಗೆ ಸಿಕ್ಕಿದ್ದಾರೆ. ತಾವೆಲ್ಲರೂ ಸದುಪಯೋಗ ಪಡಿಸಿಕೊಂಡು SLCಯಲ್ಲಿ ಉತ್ತೀರ್ಣವಾದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅವರನ್ನ ಟ್ರೈನ್ ಅಪ್ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನಾನು ವಂದಿಸುತ್ತಾ ಇನ್ನೇನು ನಮ್ಮ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ
शारदा देवी माते श्री राम कृष्ण गुरुदेव संप्रीति श्री शारदा देवी माते श्री राम कृष्ण गुरुदेव संप्रीति परम पावन हृदय कलियुग तुझे परम पावन हृदय कलियुग तुझे भक्तियुक्तारा दिव्य मुनिलतम्मा श्री शारदा देवी महामाते श्री राम गुरुदेव संप्रीति ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ ರಮೇಶ ಕಾರಂತ, ಧರ್ಮದರ್ಶಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರು,
ಆನಂದ ಬಿಲ್ಲವ ಅಧ್ಯಕ್ಷರು ಗ್ರಾಮ ಪಂಚಾಯತ್ ತಲ್ಲೂರು, ಸದಾನಂದ ಸೇರುಗಾರ್ ಗೌರವ ಅಧ್ಯಕ್ಷರು ಯುವಕ ಮಂಡಲ ಉಪ್ಪಿನಕುದ್ರು, ಶ್ರೀಧರ ಎಸ್ ಕುಂದರ್ ಉದ್ಯಮಿ ಬೆಂಗಳೂರು, ಕೆಸಿ ರಾಜೇಶ್ ವರದಿಗಾರರು ವಿಜಯ ಕರ್ನಾಟಕ ಕುಂದಾಪುರ, ಜಾನ್ ಡಿಸೋಜಾ ವರದಿಗಾರರು ವಿಜಯ ಕರ್ನಾಟಕ ಕುಂದಾಪುರ, ಶ್ರೀಮತಿ ಮಾಲತಿ ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆ ಉಪ್ಪಿನಕುದ್ರು, ಎಚ್ ಗೋಪಾಲಕೃಷ್ಣ ಮುಖ್ಯೋಪಾಧ್ಯಾಯರು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಿನಕುದ್ರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಧರ ಆಚಾರ್ಯ ಅಧ್ಯಕ್ಷರು ಯುವಕ ಮಂಡಲ ಉಪ್ಪಿನಕುದ್ರು, ಸಂತೋಷ್ ದೇವಾಡಿಗ ಅಂಗಡಿಪೆಟ್ಟು ಕಾರ್ಯದರ್ಶಿ ಯುವಕ ಮಂಡಲ ಉಪ್ಪಿನಕುದ್ರು ಸರ್ವ ಸದಸ್ಯರು, ಮಕ್ಕಳ ಹೆತ್ತವರು ಹಾಗೂ ಉಪ್ಪಿನಕುದ್ರು ಗ್ರಾಮಸ್ಥರು ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ಸಂಪಾದನೆ ಯಾರು ಬೇಕಿದ್ರೂ ಮಾಡಬಹುದು. ಆದರೆ ತಾನು ಸಂಪಾದಿಸಿದ್ದನ್ನ ಕಿಂಚಿತ್ತಾದರೂ ದಾನ ಮಾಡಲು ಮುಂದಾಗುವವರ ಸಂಖ್ಯೆ ವಿರಳವೇ ಸರಿ. ಆದರೆ ಸುರೇಶ್ ಆರ್ ಕಾಂಚನ್ ಅವರು ತಾನು ಗಳಿಸಿದ ಸಂಪಾದನೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಾದರೂ ಸಮಾಜಮುಖಿ ಕಾಯಕದಲ್ಲಿ ದಾನ ಮಾಡುವ ಮೂಲಕ ಎಲ್ಲರ ಜೀವನಕ್ಕೂ ಆದರ್ಶ ಎನಿಸಿಕೊಂಡಿದ್ದಾರೆ. ದಾನ ಮಾಡುವುದರಿಂದ ಗಳಿಸುವ ಖುಷಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ. ಆ ಅತೀವ ಸಂತೋಷವನ್ನ ಪರೋಪಕಾರ ಮಾಡುವ ಮೂಲಕ ಸುರೇಶ್ ಆರ್ ಕಾಂಚನ್ ಅವರು ಅನುಭವಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲ, ಧಾರ್ಮಿಕ ಕ್ಷೇತ್ರದಲ್ಲೂ ಇವರ ಕೊಡುಗೆ ಅಪಾರ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.